ಬಲಿಂಡು ಸರಿನ 30 ತಾರೀಕು ದಾರಿ ಉದ್ಘಾಟನೆ ಉಂಟು. ಇನಿ ನಮ್ಮ 21ನೇ ಶಾಖೆ ಮೂರು ಅಡ್ಡಿಯಾರ್ಡು ನಮ್ಮ ದೇಶೀಯ ಶಾರದಾ ನಮ್ಮ ಕಾಂಪ್ಲೆಕ್ಸ್ ಉದ್ಘಾಟನೆ ಆಗುವುದು 5 ಜನ ಮಾತ್ರ ಅತಿಥಿ ಗಣ್ಯರನ್ನು ಸ್ವಾಗತ ಮಾಡುವುದರೊಟ್ಟಿಗೆ ಈ ನಮ್ಮ ಉದ್ಘಾಟನಾ ಕಾರ್ಯಕ್ರಮಕ್ಕೂ ನಮ್ಮ MLC ಮಂಜುನಾಥ್ ಮಂಡಲ ಬರೋಡಿದ್ದಾರೆ. ಅನ್ಯ ಕಾರ್ಯನಿಮಿತ್ತರಾಗಿ ಮುಂಟೋಡ ಬ್ಯಾಂಗ್ಳೂರು ಶುಭ ಕೋರ್ದು ಕೂಡ 80 ಸೇವೆ ಬರ್ತೇವೆ. ಈಗ ನಮ್ಮ ಈ ಉದ್ಘಾಟನೆಯನ್ನು ನಮ್ಮ ವೀರಾಂಜನೇಯ ಮಂದಿರದ ಅಧ್ಯಕ್ಷರೆಲ್ಲ ಅಂಚೆನೆ ನಮ್ಮ ಸಂಘದ ಸ್ಥಾಪಕ ಸದಸ್ಯರು ದಯವಿಟ್ಟು ಒಂದು ಹೆಮ್ಮೆಯ ಸ್ಥಾಪಕ ಸದಸ್ಯರೆಲ್ಲಾರು ಅಂಚೆನೆ ಹತ್ರ ಈಗಲೂ ಹೆಚ್ಚಾದ ಮಾನ್ಯದ ಸದಸ್ಯರು ಬಂದಿರ ಹತ್ರ ಇಲ್ಲಿ ಅರ್ಣಗೇಟ್ ಉದ್ಘಾಟನೆ ಆಗ್ತದೆ. ಅದನ್ನು ಆರೋಗ್ಯ ಹೇಳ್ಕೊಂಡು ಆರೋಗ್ಯ ಉದ್ಘಾಟನೆ ಮಾಡಿಕೊಂಡು ಅಂತ ವಿನಂತಿ ಮಾಡ್ತದೆ. ಕೈತಲ್ದ ಧೂಮಾವತಿ ಬಂಡ ದೇವಸ್ಥಾನದ ಹಿರಿಯರು ನಮ್ಮ ಪಾತ್ರೆಲ್ಲ ಅಂಚೆನೆ ಅರ್ಚಕರಾಗಿನ ಪ್ರದೀಪ್ ಶೆಟ್ಟಿ ಯಾರೇ ಭದ್ರತಾ ಕೋಶ ಉದ್ಘಾಟನೆ ಮಾಡ್ಕೊಂಡು ಒಂದು ವಿನಂತಿ ಮಾಡ್ತಾರೆ. ಕಾರ್ಯಕ್ರಮ ಸಭಾ ವೇದಿಕೆ ಹತ್ರ ಇವರ ಬೆಳಗ ಶಿವಗಿರಿ ಶಿಖರಾಗ್ರೇ ದಿವ್ಯ ಪದ್ಮಾಸನಸ್ಥಂ ವರದಮಭಯಹಸ್ತಂ पापविध्वंसपादं सुजननिकरसेव्यं चारुकारुण्यकर्षविनाशं नौमि नारायणाख्यं नौमि नारायणाख्यं नौमि नारायणाख्यं. 21ನೇ ಶಾಖೆ ಉದ್ಘಾಟನೆಗೆ ಬಂದಿರುವಂತಹ ಅತಿಥಿಗಳನ್ನು ಸ್ವಾಗತಿಸುವುದು ನಮ್ಮೆಲ್ಲರ ಆದ್ಯ ಕರ್ತವ್ಯ. ಬಂದಿರುವ ಮುಂಜಾನೆಯ ಸ್ವಾಗತವನ್ನು ಬಯಸ್ತಾ ಶುಭಾಶಯನ್ನು ಕೋರ್ತಾ ಆತ್ಮಶಕ್ತಿ ವಿವಿಧೋದ್ದೇಶ ಸಹಕಾರಿ ಸಂಘದ 21ನೇ ಅಡ್ಯಾರ್ ಕಟ್ಟೆಯ ಈ ಶಾಖೆಗೆ ಈಗಾಗಲೇ ಆಗಮಿಸಿ ಈ ನಮ್ಮ ಅಡ್ಯಾರ್ ಶಾಖೆಯನ್ನು ಉದ್ಘಾಟಿಸಿದಂತಹ
ಸ್ಥಳೀಯ ವೀರಾಂಜನೇಯ ಮಂದಿರ ಅಡ್ಯಾರು ಇದರ ಅಧ್ಯಕ್ಷರಾದಂತಹ ಹಾಗೂ ವಿದ್ಯಾಂಗ ನಿರ್ದೇಶಕ ಕಚೇರಿಯಲ್ಲಿ ವ್ಯವಸ್ಥಾಪಕರಾಗಿ ಇತ್ತೀಚೆಗೆ ರಿಟೈರ್ಡ್ ಆಗಿದಂತಹ ಶ್ರೀಯುತ ರಮೇಶ್ ತುಂಬೆ ಇವರಿಗೆ ನಾವು ಆತ್ಮೀಯವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಅದೇ ರೀತಿ ಈ 21ನೇ ಶಾಖೆ ಅಧ್ಯಕ್ಷ ಇವರಿಗೆ ನಮ್ಮ ಸಂಘದ ನಿರ್ದೇಶಕರಾಗಿರುವಂತಹ ಪರಮೇಶ್ವರ್ ಪೂಜಾರಿ ಇವರು ಶಾಲು ಹೊದಿಸಿ ಹೂವನ್ನು ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ನಮ್ಮ ಸಂಘದ ನಿರ್ದೇಶಕರಾಗಿರುವಂತಹ ಆನಂದ್ ಎಸ್ ಕೊಂಡಣ್ಣ ಸರ್ ಅವರು ಹೂಗುಚ್ಚ ಶಾಲನ್ನು ಗೌರವಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಇಂದಿನ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ನಮ್ಮ ಸಂಘದ ಅಧ್ಯಕ್ಷರು ಸಹಕಾರ ಭಾರತಿ ಇದರ ಮಂಗಳೂರು ನಗರ ಜಿಲ್ಲಾಧ್ಯಕ್ಷರಾಗಿ ಕರ್ನಾಟಕ ರಾಜ್ಯ ಸಹಕಾರ ಪತ್ತಿನ ಸಂಘಗಳ ಮಹಾಮಂಡಲದ ಬೆಂಗಳೂರು ಇದರ ನಿರ್ದೇಶಕ. ಅದೇ ರೀತಿ ಇನ್ನವರು ಮುಖ್ಯ ಅತಿಥಿ ಶ್ರೀಯುತ ಯಾದವ್ ಪೂಜಾರಿ ಬಂಡಾರಮನೆ ಅಧ್ಯಕ್ಷರು ನಾರಾಯಣಗುರು ಸೇವಾ ಸಮಿತಿ ಅಡ್ಯಾರ್ ಇವರಿಗೆ ಕೂಡ ಆರ್ಥಿಕವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಇವರಿಗೆ ನಮ್ಮ ಸಂಘದ ನಿರ್ದೇಶಕರಾಗಿರುವಂತಹ ಸೀತಾರಾಮ್ ಸರ್ ಇವರು ಶಾಲು ಹೊದಿಸಿ ಹೂವನ್ನು ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಶ್ರೀ ಯಾದವ್ ಪೂಜಾರಿ ಬಂಡಾರಮನೆಯವರು ಧೂಮವತಿ ಭಟ್ಟದೇವರ ಪಾತ್ರೆಯಾಗಿ ಸಮಾಜಮುಖಿ ಕೆಲಸಗಳಲ್ಲಿ ತೊಡಗಿಸಿಕೊಂಡು ಎಲ್ಲರ ಪ್ರೀತಿಗೆ ಪಾತ್ರರಾಗಿರುತ್ತಾರೆ. ಇವರಿಗೆ ನಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಬಯಸುತ್ತೇವೆ. ಅದೇ ರೀತಿ ಇನ್ನೊಬ್ಬರು ನಮ್ಮ ಮುಖ್ಯ ಅತಿಥಿಯಾಗಿದ್ದಾರೆ ಶ್ರೀಯುತ ಸುರೇಂದ್ರ ಕಂಬಳಿ ಅಡ್ಯಾರಗುತ್ತು. ಇವರು ಮಂಗಳೂರಿನ ಯಶಸ್ವಿ ಉದ್ಯಮಿಯಾಗಿ ಪಕ್ಷಿಕೃಷ್ಣ ದೇವಸ್ಥಾನದ ಅಧ್ಯಕ್ಷರಾಗಿ, ಗುರುಪುರ ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರಾಗಿ ಹಾಗೂ ಪರಂಗಿಪೇಟೆ ರೋಟರಿ ಕ್ಲಬ್ ಇದರ ಅಧ್ಯಕ್ಷರಾಗಿ, ಗ್ರಾಮ ಪಂಚಾಯತಿಯ ಮಾಜಿ ಅಧ್ಯಕ್ಷರಾದಂತಹ ಇವರನ್ನು ನಾವು ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇವೆ. ಇವರಿಗೆ ನಮ್ಮ ಸಂಘದ ನಿರ್ದೇಶಕರಾಗಿರುವಂತಹ ರಮನಾಥ್ ಸನಿಲ್ ಇವರು ಶಾಲು ಹೊದಿಸಿ ಹೂವನ್ನು ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಅದೇ ರೀತಿ ಇನ್ನೊವರು ನಮ್ಮ ಮುಖ್ಯ ಅತಿಥಿಯಾಗಿ ಬಂದಿದ್ದಾರೆ ಶ್ರೀಯುತ ಪ್ರದೀಪ್ ಶೆಟ್ಟಿ ಬಂಟ್ವಾಳ. ಇವರು ಪ್ರದೀಪ್ ಶೆಟ್ಟಿ ಅಡ್ಯಾರ್ ಇವರು ಈಗಾಗಲೇ ಭದ್ರತಾ ಕೋಶವನ್ನು ಉದ್ಘಾಟಿಸಿದ್ದಾರೆ ಹಾಗೂ ಇವರು ಬಂಟ್ವಾಳ ತಾಲೂಕು ಬಿಜೆಪಿಯ ಮಾಜಿ ಅಧ್ಯಕ್ಷರು ಹೌದು ಹಾಗೂ ಜನಪ್ರಿಯ ಸಮಾಜ ಸೇವಕರು. ಇವರಿಗೆ ನಾನು ಹಾರ್ದಿಕವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಇವರಿಗೆ ನಮ್ಮ ಸಂಘದ ನಿರ್ದೇಶಕರಾಗಿರುವಂತಹ ಚಂದ್ರಹಾಸ್ ಮರಳಿ ಸರ್ ಇವರು ಹೂ ನೀಡಿ ಶಾಲು ಹೊದಿಸಿ ಗೌರವಿಸಬೇಕಾಗಿ ಕೇಳಿಕೊಳ್ಳುತ್ತೇವೆ. ಮುಖ್ಯ ಅತಿಥಿಯಾಗಿ ಈ ಕಟ್ಟಡದ ಮಾಲೀಕರು ಹಾಗೂ ದಕ್ಷಿಣ ಕನ್ನಡ ಬಸ್ ಮಾಲಕರ ಸಂಘದ ಅಧ್ಯಕ್ಷರು, ಹಿತಾಚಿ ಹಾಗೂ ಲಾರಿ ಮಾಲಕರ ಸಂಘ ಅಧ್ಯಕ್ಷರು ಹೌದು, ರೋಟರಿ ಕ್ಲಬ್ ಪರಂಗಿಪೇಟೆ ಇದರ ಉಪಾಧ್ಯಕ್ಷರಾಗಿ APMCಯ ಸದಸ್ಯರು ಆಗಿರುವ ಶ್ರೀಯುತ ಜಯಶೀಲ ಅಡ್ಯಂತರು ಈ ಕಟ್ಟಡದ ಮಾಲೀಕರು. ಇವರನ್ನು ಕೂಡ ನಾವು ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇವೆ. ಇವರಿಗೆ ನಮ್ಮ ಸಂಘದ ನಿರ್ದೇಶಕರಾಗಿರುವಂತಹ ಮುದ್ದು ಬೆಳ್ಳೆ ಸರ್ ಇವರು ಹೂ ನೀಡಿ ಶಾಲು ಹೊದಿಸಿ ಗೌರವಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ವೇದಿಕೆಯಲ್ಲಿರುವ ಶ್ರೀಯುತ ದಯಾನಂದ ಅಡ್ಯಾರ್ ದಕ್ಷಿಣ ಕನ್ನಡ ಜಿಲ್ಲಾ ಕೋಳಿ ಸಾಕಾಣಿಕೆಗಾರರ ವಿವಿಧೋದ್ದೇಶ ಸಹಕಾರಿ ಸಂಘದ ಅಧ್ಯಕ್ಷರು, ಕರ್ನಾಟಕ ರಾಜ್ಯದ ಪೌಲ್ಟ್ರಿ ಮಹಾಮಂಡಲದ ಮಾಜಿ ಅಧ್ಯಕ್ಷರು, ಅಡ್ಯಾರು ಗ್ರಾಮ ಪಂಚಾಯತ್ನ ಮಾಜಿ ಸದಸ್ಯರು ಹಾಗೂ ದಕ್ಷಿಣ ಕನ್ನಡ ಯೂನಿಯನ್ನ ಮಾಜಿ ನಿರ್ದೇಶಕರು ಆಗಿರುವಂಥ ಶ್ರೀಯುತ ದಯಾನಂದ ಅಡ್ಯಾರ್ ಇವರನ್ನು ಆತ್ಮೀಯವಾಗಿ
ಸ್ವಾಗತಿಸಿದ್ದೇನೆ. ಇವರಿಗೆ ನಮ್ಮ ಸಂಘದ ನಿರ್ದೇಶಕರಾಗಿರುವಂತಹ BP ದಿವಾಕರ್ ಸರ್ ಇವರು ಹೂ ನೀಡಿ ಶಾಲು ಹೊದಿಸಿ ಗೌರವಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಅದೇ ರೀತಿ ಇನ್ನೊಬ್ಬರು ಮುಖ್ಯ ಅತಿಥಿ ಆಗಿರುವಂತಹ ಶ್ರೀಮತಿ ಝೀನತಾ ಬಾನು, ಸಮಾಜ ಸೇವಕರು, ಅಧ್ಯಕ್ಷರು, ಅಡ್ಡಿಯಾರ್ ಗ್ರಾಮ ಪಂಚಾಯತ್, ಇವರನ್ನು ಕೂಡ ಆತ್ಮೀಯವಾಗಿ ನಮ್ಮೆಲ್ಲರ ಪರವಾಗಿ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಇವರಿಗೆ ನಮ್ಮ ಸಂಘದ ನಿರ್ದೇಶಕರಾಗಿರುವಂತಹ ಗೋಪಾಲ್ ಎಂ ಸರ್ ಇವರು ಹೂ ನೀಡಿ ಶಾಲು ಹೊದಿಸಿ ಗೌರವಿಸಬೇಕಾಗಿ ಕೇಳಿಕೊಳ್ಳುತ್ತೇವೆ. ಚಂದ್ರಾವತಿ ಮೇಡಮ್ ಇವರು ಹೂ ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ಳುತ್ತೇವೆ. ಅದೇ ರೀತಿ ಇನ್ನೊಬ್ಬರು ವೇದಿಕೆಯಲ್ಲಿರುವಂತಹ ಗ್ರಾಮ ಪಂಚಾಯತ್ ಸದಸ್ಯರು ಆಗಿರುವಂತಹ ಶ್ರೀಯುತ ಉಸ್ಮಾನ್ ಮೊಹಮ್ಮದ್ ಸಮದ್ ಇವರನ್ನು ಆತ್ಮೀಯವಾಗಿ ನಿಮ್ಮೆಲ್ಲರ ಪರವಾಗಿ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಇವರಿಗೆ ನಮ್ಮ ಸಂಘದ ನಿರ್ದೇಶಕರಾಗಿರುವಂತಹ ಗೋಪಾಲ್ ಸರ್ ಇವರು ಹೂಗುಚ್ಛ ಶಾಲು ಹೊದಿಸಿ ಗೌರವಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಅದೇ ರೀತಿ ಇವತ್ತಿನ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಹಾಜರಿರುವಂತಹ ನಮ್ಮ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಹಾಗೂ ಎಲ್ಲ ನಿರ್ದೇಶಕರು ಹಾಗೂ ಸದಸ್ಯರು ಹಾಗೂ ಪತ್ರಿಕಾ ಮಾಧ್ಯಮದವರು ಹಾಗೂ ಸಿಬ್ಬಂದಿಗಳು ಎಲ್ಲರನ್ನು ಮುಖ್ಯವಾಗಿ ಊರಿನ ನಾಗರಿಕರು, ನಮ್ಮ ಸಂಘದ ಸದಸ್ಯರು ಎಲ್ಲರನ್ನು ಕೂಡ ನಾನು ಆತ್ಮೀಯವಾಗಿ ಸ್ವಾಗತಿಸ್ತಾ ನನ್ನ ಸ್ವಾಗತ ಭಾಷಣ. ಸರ್ ಇವರಿಗೆ ಸ್ವಾಗತ. ಇವರಿಗೆ ವಿಶ್ವನಾಥ್ ಸರ್ ಇವರು ಹೂಗುಚ್ಛ ನೀಡಿ ಸಹಕರಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಉಳಿತಾಯ ಖಾತೆಗೆ ಚಾಲನೆಯನ್ನು ನೀಡಲಿದ್ದಾರೆ ಶ್ರೀಮತಿ ಝೀನತ್ ಮೇಡಮ್ ಅವರು. ಗ್ರಾಹಕರಾದಂತಹ ಶಿವಪ್ಪ ಇವರು ಬಂದು ತಮ್ಮ ಉಳಿತಾಯ ಖಾತೆಯನ್ನು ತೆಗೆದುಕೊಳ್ಳಬೇಕಾಗಿ ಕೇಳಿಕೊಳ್ಳುತ್ತೇನೆ. ಈಗ ಠೇವಣಿ ಆತ್ಮಶಕ್ತಿ ವಿವಿಧ ದೇಶ ಸಹಕಾರಿ ಸಂಘ ಮಂಗಳೂರು ಇವರು ನಮ್ಮ ಅಡ್ಯಾರಿಗೆ ಸಮೀಪದ ಪಡಿಯಲ್ನಲ್ಲಿ ಹೊಸದಾದ ಭವ್ಯವಾದ ಒಂದು ಕಟ್ಟಡವನ್ನು ಕಟ್ಟಿ, ಸುಸಜ್ಜಿತವಾದ ಕಟ್ಟಡವನ್ನು, ಆಡಳಿತ ಕಟ್ಟಡವನ್ನು ಕಟ್ಟಿ ನಮಗೆ ಹತ್ತಿರದವರಾಗಿದ್ದರು. ಈಗ ಇನ್ನೂ ಹತ್ತಿರಕ್ಕೆ ಬಂದು ನಮ್ಮ ಊರಲ್ಲೇ ಒಂದು ಬ್ಯಾಂಕನ್ನು, ನಾವು ಚಿಕ್ಕದಾಗಿ ಕರೆಯೋದಾದ್ರೆ ಬ್ಯಾಂಕ್ ಅಂತ ಕರಿತೀವಿ, ಬ್ಯಾಂಕನ್ನು ಇಲ್ಲಿ ಸ್ಥಾಪನೆ ಮಾಡಿದ್ದಾರೆ. ಈ ಇಂದಿನ ಕಾರ್ಯಕ್ರಮದಲ್ಲಿ ನನ್ನೊಂದಿಗೆ ವೇದಿಕೆಯಲ್ಲಿ ಉಪಸ್ಥಿತರಿರುವ ಎಲ್ಲ ಗಣ್ಯರೇ ಹಾಗೂ ಬ್ಯಾಂಕಿನ ನಿರ್ದೇಶಕರುಗಳೇ, ಬಂಧುಗಳೇ, ನಮಗೆ ಆತ್ಮಶಕ್ತಿ ವಿವಿಧೋದ್ದೇಶ ಸಂಘ ಅಥವಾ ಈ ಬ್ಯಾಂಕ್ ಬಹಳ ಸಮಯದಿಂದ ಪರಿಚಿತವಾದ ಬ್ಯಾಂಕು. ಬಹಳ ಕಡಿಮೆ ಸಮಯದಲ್ಲಿ ಬಹಳ ಎತ್ತರಕ್ಕೆ ಏರಿದ ಬ್ಯಾಂಕ್ ಅಂತ ಹೇಳಿದರೂ ಕೂಡ ತಪ್ಪಾಗಲಾರದು. ಶ್ರೀ ಚಿತ್ತರಂಜನ್ ರವರ ನಾಯಕತ್ವದಲ್ಲಿ, ಅವರ ಅಧ್ಯಕ್ಷತೆಯಲ್ಲಿ ಬಹಳಷ್ಟು ಸಾಧನೆಯನ್ನು ಮಾಡಿ ನಾವು ಯಾವಾಗಲೂ ಆ ಬಗ್ಗೆ ಪತ್ರಿಕೆಯಲ್ಲಿ ಒಳ್ಳೆಯ ವಿಮರ್ಶೆಯನ್ನು ನಾವು ಯಾವಾಗಲೂ ಗಮನಿಸ್ತಾ ಇರ್ತೇವೆ. ಇಂತಹ ಬ್ಯಾಂಕ್ ನಮಗೆ ಅಡ್ಯಾರ್ನಲ್ಲಿ ಓಪನ್ ಆಗಿರುವುದು ನಮಗೆ ನಿಜವಾಗಿಯೂ ಬಹಳಷ್ಟು ಇಲ್ಲಿಯ ಪರಿಸರದ ಊರಿನ ನಾಗರಿಕರಿಗೆ, ಬಂಧುಗಳಿಗೆ ಬಹಳ ಅನುಕೂಲಕರ ಆಗಿದೆ ಅನ್ನೋದರಲ್ಲಿ ಯಾವುದೇ ಸಂಶಯ ಇಲ್ಲ. ನಾನು ಬಹಳ ಹಿಂದಿನಿಂದಲೇ ಈ
ಸಹಕಾರಿ ಸಂಘ ಆತ್ಮಶಕ್ತಿ ಬ್ಯಾಂಕಿನ ಗ್ರಾಹಕ, ಅದರ ಸದಸ್ಯ ಹೌದು. ಕಳೆದ ಸ್ವಲ್ಪ ಸಮಯ ಹಿಂದೆ BC ರೋಡಿನಲ್ಲಿ ಪ್ರಾರಂಭ ಆಗಿತ್ತು. ಅಲ್ಲಿ ನಾನು ನನ್ನದು ಮಾತ್ರ ಅಲ್ಲ, ನನ್ನ ಕುಟುಂಬದವರ ಕೆಲವು ಖಾತೆಗಳನ್ನು ಮಾಡಿಸಿದ್ದೆ. ಅದಾದ ಸ್ವಲ್ಪ ದಿನಕ್ಕೆ ಮತ್ತೆ ನಮ್ಮ ತುಂಬೆಯಲ್ಲಿ ನನ್ನ ಮೂಲ ಸ್ಥಳ ಅಲ್ಲಿ ಕೂಡ ಸ್ಥಾಪನೆ ಆಯಿತು. ಹಲವಾರು ನನ್ನ ಬಂಧುಗಳನ್ನು ಅಲ್ಲಿಗೂ ನಾವೆಲ್ಲ ಅಲ್ಲಿಯೂ ಹೋಗಿದ್ವಿ. ಈಗ ಇನ್ನೂ ಹತ್ತಿರ ನನ್ನ ಊರು, ಈಗ ನಾನು ಇರುವಂತಹ ವಾಸಸ್ಥಳ ಅಡ್ಯಾರ್ ಇಲ್ಲಿ ನಮ್ಮ ಪಕ್ಕದಲ್ಲೇ ಬಂದಿದೆ. ಇದು ಸರ್ವತೋಮುಖ ಊರಿನ ಬ್ಯಾಂಕಿನ ಸರ್ವತೋಮುಖ ಪ್ರಗತಿಯೊಂದಿಗೆ ಊರಿನ ಸರ್ವತೋಮುಖ ಪ್ರಗತಿಯಲ್ಲೂ ತನ್ನ ಕಾಣಿಕೆಯನ್ನು ನೀಡಲಿ. ದೇವರು ನಾರಾಯಣ ಗುರುಗಳು ಹಾಗೂ ಗೋಕರ್ಣನಾಥ ಕ್ಷೇತ್ರವನ್ನು ಪ್ರಧಾನ ದೇವರು ಅನ್ನಾಗಿ ಇವರು ಆರಾಧಿಸಿಕೊಂಡು ಬರ್ತಾ ಇರೋದು. ಜೊತೆಗೆ ಎಲ್ಲ ದೇವರು ಧರ್ಮದ ನೆಲೆಯಲ್ಲಿ ಈ ಬ್ಯಾಂಕನ್ನು ರಕ್ಷಣೆ ಮಾಡಲಿ, ಈ ಬ್ಯಾಂಕ್ ಇನ್ನೂ ಉನ್ನತ ಮಟ್ಟಕ್ಕೆ ಏರಲಿ ಅಂತ ಹಾರೈಸಿ ನನ್ನೆರಡು ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ದೀಪ ಬೆಳಗಿಸ ನಂತರ ಈ ಸಂಸ್ಥೆ ದೀಪ ಹೇಗೆ ಬೆಳಗುತ್ತೋ ಅದೇ ರೀತಿ ಈ ಸಂಸ್ಥೆ ಕೂಡ ಬೆಳಗಲಿ ಅಂತ ಹಾರೈಸ್ತಾ ನನ್ನ ಒಂದೆರಡು ಮಾತುಗಳನ್ನು ಮುಗಿಸ್ತೇನೆ. ಪ್ರದೀಪ್ ಶೆಟ್ಟಿ ಕೃಷಿಕರು, ಇವರು ತಮ್ಮ ಎರಡು ಅನಿಸಿಕೆಯನ್ನು ಹೇಳಬೇಕಾಗಿ ಕೇಳಿ. ಸಂಘದ ಅಧ್ಯಕ್ಷರಾದ ನನ್ನ ಮಿತ್ರರಾದ ಚಿತ್ತರಂಜನ್ ಬೋಳಾರ್ ಇವರೇ ರಾಜ್ಯ ಪ್ರಶಸ್ತಿ ಸಹಕಾರಿ ರತ್ನ ಎಂಬ ಬಿರುದು ಇದೆ. ಅದು ನಿಜವಾಗಿ ಅವರಿಗೆ ಸಿಕ್ಕುವುದೇ. ಆದ್ದರಿಂದ ಇದು ಇಷ್ಟು ಬೇಗ ಈ ಬ್ಯಾಂಕ್ಗಳು 22ನೇ ಶಾಖೆ ಉದ್ಘಾಟನೆ ಆಯಿತು. ಇದಕ್ಕೂ ನಮಗೆ ಭದ್ರತಾ ಕೋಶದ್ದು ಉದ್ಘಾಟನೆ ಮಾಡಿದರು. ಏನೋ ಕಾಕತಾಳಿ ಗೊತ್ತಿಲ್ಲ. ನಾನು ಹೇಳೋದು ಇಷ್ಟೇ, ಈ ಭದ್ರತಾ ಕೋಶವು ತುಂಬಲಿ. ಹಾಗೆ ಬ್ಯಾಂಕು ಒಳ್ಳೆಯ ರೀತಿಯಲ್ಲಿ ಒಡೆಯಲಿ. ಬ್ಯಾಂಕಿನ ಸಿಬ್ಬಂದಿ ಕೂಡ ನಮ್ಮ ಇಲ್ಲಿ ಬರುವ ಸಹಕಾರಿಗಳನ್ನೇ ಒಳ್ಳೆಯ ರೀತಿ ಬರ್ತದೆ. ಹಾಗೆ ಇಲ್ಲಿ ಬ್ಯಾಂಕಿನ ವ್ಯವಹರಿಸುತ್ತಿರುವವರು ಈ ಭದ್ರತಾ ಕೋಟೆಯಲ್ಲಿ ಅವರ ಎಲ್ಲ ಕಾರ್ಯಕ್ಕೂ ಜಯ ಸಿಕ್ಕಿ ಅವರಲ್ಲಿ ಉಳಿತಾಯವಾದ ಹಣವು ಈ ಭದ್ರತಾ ಕೋಶದಲ್ಲಿ ಇರಲಿ ಅಂತ ಹಾರೈಸಿ ನನ್ನ ಮಾತನ್ನು ಮುಗಿಸ್ತೀನಿ. ಇಂದಿನ ಗಣಕೀಕೃತ ಬ್ಯಾಂಕಿಂಗ್ಗೆ ಚಾಲನೆ ನೀಡಿದ ಮಂಗಳೂರಿನ ಉದ್ಯಮಿಯಾದಂತಹ ಶ್ರೀ ಸುರೇಂದ್ರ ಕಂಬಳಿ ಸರ್ ಇವರು ತಮ್ಮ ಹಿತನುಡಿಗಳನ್ನು ಹೇಳಬೇಕಾಗಿ ಕೇಳಿಕೊಳ್ಳುತ್ತೇನೆ. ಸಹಕಾರಿ ಸಂಘದ ಅಧ್ಯಕ್ಷರು ಅಂಚೆನಾರ್ನ ಪೂರ ಡೈರೆಕ್ಟ್ರ್ಗಳಿಗೆ ಅಂಚೆನೆ ಸಿಬ್ಬಂದಿ ವರ್ಗದಕ್ಕೆ ಸುರುತ್ತಾದ ಒಂದನೇ ಮಂತೊಂದು ಆತ್ಮಶಕ್ತಿ ಅಡ್ಯಾರ್ಗೆ ಬೈದನು. ಅಡ್ಯಾರು ಕಟ್ಟೆ ಪಂಪಿನ ಒಂಜಿ ಬಾರಿ ಪಿರೋರಿದಿನ ಜಾಗೆ ದಯಪಂಡ ಅಡ್ಯಾರು ಮಸ್ತ್ ಒಂಜಿ ಪಂಚಾಯತ್ ಮಸ್ತ್ ಕಾಸು ಕೊರ್ಪಿನ ಊರು ನೆಟ್ಟು ಅಡ್ಯಾರ್ ಕಟ್ಟೆ ಬಾರಿ ಪಿರೋರಿದಿತ್ತಿನ ಊರು ಅಂಚಾದ ಅಡ್ಯಾರ್ ಕಟ್ಟಿಗೆ ಬ್ಯಾಂಕ್ ಬೈದೇನೆ ಐಕ್ ನಮ್ಮ ಶಕ್ತಿ ತುಂಬ ನಮ್ಮಡೆ ಬೈದೇರು ನಮ್ಮ ಮಾತು ಅಡ್ಯಾರ್ ಗ್ರಾಮದ ಐಟ್ಲ ಅಡ್ಯಾರ್ದ ಕಟ್ಟೆದ ನಿವಾಸಿಲು ಅಂಚೆನೆ ನಮ್ಮ ಅಡ್ಯಾರ್ ಗ್ರಾಮದ ನಿವಾಸಿಲು ನೆಕ್ ಶಕ್ತಿ ಕೊಡ್ದು ನಮ್ಮ ಈ ಅಡ್ಯಾರ್ ಗ್ರಾಮದ ಪುದರ್ ನಮ್ಮ ಒರಿಪೋಡು ಪಂಡದು ಯಾನ್ ಮಾತಿರ್ಲ ಅಡ್ಯಾರ್ ಗ್ರಾಮದ ಅಂಚೆನೆ ಇಡೇ ಬೈದಿನ ಮಲ್ಲ ಬಿನ್ನೇರ್ನ ಕಡಲ ಅಂಚೆನೆ ಎದುರು ಗುಲ್ದಿನ ಬಿನ್ನೇರ್ನ ಕಡಲ ಸುರುತ್ತ ಅದಕ್ಕೇನೊಂದು ಯಾನ್ ಈ ಜಾಗೆ ನಮ್ಮ ಜಿಮಾದಿ ಬಂಟನ ಕೈತಳ್ಳಿತ್ತಿನ ಜಾಗೆ ಅಂಚೆನೆ ಪಕ್ಷಿಷ್ಣೆ ಮಾಲಿಂಗೇಶ್ವರ ದೇವರನ ನಡುಟಿತ್ತಿನ ಜಾಗೆ ಈ ಬ್ಯಾಂಕ್ ಪುದರ್ ಬರಡು 22 ಶಾಖೆ 222 ಶಾಖೆರ್ಲ ಮಿತ್ತು ಪೋಡ್ ಪಂಡದು ಎನ್ನ ಶುಭ ಹಾರೈಸೊಂದು ಅಂಚೆನೆ ದೇವರನ ನೆಕ್ ಅನುಗ್ರಹ ಉಪ್ಪಡು ಪಂಡದು ನಿಕಡ ಮಾತಕ್ಕೇನೊಂದು ಎಂಕ್ ಪಾತೆರೆ ಅವಕಾಶ ಕೊರನ ನಿಕ್ಲಿಗೆ ಒಂದನೆ ಮಂತೊಂದು ಎನ್ನ ಪಾತೆರನ್ನು ಮುಕ್ತಾಯ ಮಂತೊಂದು. ಆತ್ಮಶಕ್ತಿ ವಿವಿಧೋದ್ದೇಶ ಸಹಕಾರಿ ಸಂಘದ 21ನೇ ಶಾಖೆ ನಮ್ಮ ಊರಿಗೆ ಬಂದಿದೆ. ಅಡ್ಯಾರು ಪರಿಪೂರ್ಣ ಊರು. ಈ ಅಡ್ಯಾರು ಪರಿಪೂರ್ಣ ಊರು ಯಾಕಂತ ಹೇಳ್ತೇನೆ ಅಂತ ಹೇಳಿದರೆ, ಅಡ್ಯಾರಿನಲ್ಲಿ ಹಲವಾರು ಶಿಕ್ಷಣ ಸಂಸ್ಥೆಗಳು, ಹಲವಾರು ದೇವಸ್ಥಾನಗಳು, ಹಲವಾರು ಮಂದಿರಗಳು, ಹಲವಾರು ಕ್ಲಬ್ಗಳು, ಭಜನಾ ಮಂದಿರಗಳು ಇವೆಲ್ಲ ಸೇರಿ ಪರಿಪೂರ್ಣ ಊರು ಅಂತೇಳಿ ಒಂದು ಅಡ್ಯಾರಾಗಿದೆ. ಈ ಅಡ್ಯಾರಿಗೆ ಆತ್ಮಸ್ಥೈರ್ಯವನ್ನು ತುಂಬಲು ಆತ್ಮಶಕ್ತಿ ಎಂಬ ವಿವಿಧೋದ್ದೇಶ ಸಹಕಾರಿ ಸಂಘ ತನ್ನ 21ನೇ ಶಾಖೆಯನ್ನು ಇಲ್ಲಿ ಪ್ರಾರಂಭಿಸಿದೆ. ಇದು ನಮಗೆಲ್ಲರಿಗೂ ಹೆಮ್ಮೆ ತರುವಂಥ ಕೆಲಸ.
ಈ ಸಂದರ್ಭದಲ್ಲಿ ನಾನು ಈ ಒಂದು ಆತ್ಮಶಕ್ತಿ ವಿವಿಧೋದ್ದೇಶ ಸಹಕಾರಿ ಸಂಘದ ಒಂದು ಏಳಿಗೆಗಾಗಿ, ಈ ಒಂದು ಬ್ರಾಂಚಿನ ಏಳಿಗೆಗಾಗಿ ನನ್ನ ಮಾತಿನಲ್ಲಿ ಕೆಲವೊಂದು ಸಲಹೆಗಳನ್ನು ಮತ್ತೊಂದು ಸಹಕಾರವನ್ನು ಕೊಡಲಿಕ್ಕೆ ನಾನು ಇಚ್ಛೆ ಪಡ್ತೇನೆ. ಅಡ್ಯಾರು ಗ್ರಾಮದಲ್ಲಿ ಹಲವಾರು ಹಿತಚಿಂತಕರಿದ್ದಾರೆ. ಜಯಲಕ್ಷ್ಮಿ ಹೆಗಡೆಯವರಂಥ ಮುತ್ಸದಿಗಳಿದ್ದಾರೆ, ಪ್ರದೀಪ್ ಕುಮಾರ್ ಶೆಟ್ಟರಂಥ ಧುರೀಣರಿದ್ದಾರೆ, ಹಾಗೆ ದಿವಾಕರ್ ನಾಯಕ್, ಮಾಧವ ನಾಯಕ್, ಹಾಗೆಯೇ ಸದಾಶಿವ ಶೆಟ್ಟಿ, ಪ್ರಸನ್ನ ಕುಮಾರ್ ಅಂಥವರ ಸಂಪರ್ಕವನ್ನು ತಾವು ಮಾಡಬೇಕು. ಅದೇ ರೀತಿ ಈಚೆ ಬಂದಾಗ ಶೇಖರ್ ಶೆಟ್ಟಿ, ಭೋಜ ಪೂಜಾರಿ ಅಂಥವರು ತುಂಬು ಹೃದಯದ ಸಹಕಾರವನ್ನು ಕೊಟ್ಟರೆ ತಾವು ಅವರಲ್ಲಿ ಭೇಟಿಯಾದರೆ, ತಾವು ಅವರಿಗೆ ಮನವರಿಕೆ ಮಾಡಿದರೆ ಅಂಥವರ ಸಹಕಾರದಿಂದ ಈ ಒಂದು ಬ್ಯಾಂಕು ಉನ್ನತ ಅಭಿವೃದ್ಧಿಗೆ ಹೋಗಲಿಕ್ಕೆ ಸಾಧ್ಯ ಎಂಬುದನ್ನು ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ಅದೇ ರೀತಿ ಅಡ್ಯಾರು ಎಂಬುದು ಸಹಕಾರಿಗಳ ತವರೂರು. ಈ ಹಿಂದೆ ಮಾಬಲ್ ಶೆಟ್ರು, ದಿವಂಗತ ಮಾಬಲ್ ಶೆಟ್ರು, ಸೀತಾರಾಮ್ ಭಂಡಾರಿ ಅವರು, ಕುഞ്ഞಪ್ಪಣ್ಣನವರು, ಹಲವಾರು ಕೆಲಸ ಮಾಡಿದ ಸಹಕಾರಿಗಳಿದ್ದಾರೆ. ಕಾಂತಪ್ಪ ಚೌಟ್ರು, ಕುഞ്ഞಪ್ಪ ಅಮೀನರು, ಇವರೆಲ್ಲ ಕೆಲಸ ಮಾಡಿ ಸಹಕಾರಿ ರಂಗದಲ್ಲಿ ಖಾಲಿದ್ ಯೂಸುಫ್ರವರಿದ್ದಾರೆ. ಇವರೆಲ್ಲ ಅತಿ ಒಳ್ಳೆಯ ರೀತಿಯಲ್ಲಿ ಕೆಲಸ ಮಾಡಿ ಈ ಒಂದು ಗ್ರಾಮಕ್ಕೆ ಹೆಸರು ತಂದವರಿದ್ದಾರೆ. ಅಂಥವರ ಆತ್ಮ ಈಗ ಪರಮಾತ್ಮನಲ್ಲಿ ಲೀನವಾದರೂ ಅವರ ಶಕ್ತಿ, ಅವರ ಸ್ಥೈರ್ಯ ಈ ಒಂದು ಆತ್ಮಶಕ್ತಿಯೊಂದಿಗೆ ಸೇರಿದರೆ ಈ ಬ್ಯಾಂಕ್ ಒಳ್ಳೆಯ ಉನ್ನತಿಗೆ ಹೋಗಲಿಕ್ಕೆ ಸಾಧ್ಯ ಎಂಬುದಾಗಿ ನಾನು ಹೇಳ್ತಾ ಇದ್ದೇನೆ. ಆದ್ದರಿಂದ ಈ ಒಂದು ಆತ್ಮಶಕ್ತಿ ವಿವಿಧೋದ್ದೇಶ ಸಹಕಾರಿ ಸಂಘ ನಮ್ಮ ಊರಿಗೆ ಬಂದದ್ದು ನಮ್ಮೆಲ್ಲರ ಪಾಲಿನ ಭಾರಿ ಒಂದು ಹೆಮ್ಮೆಯ, ಭಾರಿ ಒಂದು ಸಂತೋಷದ ವಿಚಾರ. ಈ ಒಂದು ಬ್ಯಾಂಕ್ ಇಲ್ಲಿನ ದೈವ ದೇವರುಗಳ ಅನುಗ್ರಹದಿಂದ ಒಳ್ಳೆಯ ಮಟ್ಟಿಗೆ ಉನ್ನತಿಯನ್ನು ಹೊಂದಲಿ. ಈ ಊರಿನ ಸರ್ವ ಪಂಗಡಗಳ ಸಹಕಾರವು ಈ ಬ್ಯಾಂಕಿಗೆ ಸಿಗಲಿ. ಈ ಬ್ಯಾಂಕಿನಿಂದ ಎಲ್ಲ ಅಡ್ಯಾರಿನ ನಾಗರಿಕರಿಗೆ, ಪರಿಸರದ ನಾಗರಿಕರಿಗೆ, ಎಲ್ಲ ಮತೀಯರಿಗೆ ಒಳ್ಳೆಯ ರೀತಿಯ ಸೇವೆಯನ್ನು ಒದಗಿಸಲಿ ಅಂಥೇಳಿ ಈ ಒಂದು ಸಂದರ್ಭದಲ್ಲಿ ನಾನು ಪ್ರಾರ್ಥಿಸುತ್ತಾ, ಈಗಾಗಲೇ ಎಲ್ಲ ರೀತಿಯ ಉದ್ಘಾಟನೆಗಳನ್ನು ಮಾಡಿ ಆಯಿತು. ಈ ಒಂದು ಬ್ಯಾಂಕ್ ಅತಿ ಉನ್ನತ ರೀತಿಯಲ್ಲಿ ಕಾರ್ಯಾಚರಣೆ ಮಾಡಲಿ. ಈಗಾಗಲೇ 21ನೇ ಶಾಖೆಯನ್ನು ನಾವು ಉದ್ಘಾಟನೆ ಮಾಡಿದ್ದೇವೆ. ಇನ್ನೂ ಸುರೇಂದ್ರ ಕಾಂಬ್ಳೆ ಅವರು ಹೇಳಿದ ಹಾಗೆ 222 ಶಾಖೆ ಉದ್ಘಾಟನೆ ಮಾಡುವಂಥ ಯೋಗ ಭಾಗ್ಯ ಈ ಒಂದು ಆಡಳಿತ ಮಂಡಳಿಗೆ ಬರಲಿ ಅಂತೇಳಿ ಆಡಳಿತ ಮಂಡಳಿಯವರು ಈ ಒಂದು ವಿಚಾರದಲ್ಲಿ ಒಳ್ಳೆಯ ರೀತಿಯ ಕೆಲಸ ಕಾರ್ಯಗಳನ್ನು ಮಾಡಿದ್ದರಿಂದ, ಅಧ್ಯಕ್ಷರ ಜೊತೆ ಗೂಡಿಕೊಂಡು ಒಂದೇ ಮನಸ್ಸಿನಿಂದ ಕೆಲಸ ಕಾರ್ಯ ಮಾಡಿದ್ದರಿಂದ ಕೇವಲ 10 ವರ್ಷದಲ್ಲಿ 21 ಶಾಖೆಗಳನ್ನು ಯಶಸ್ವಿ ಶಾಖೆಗಳನ್ನು ಮಾಡುವಂಥ ಒಂದು ಅವಕಾಶ ಅವರಿಗೆ ಸಿಕ್ಕಿದೆ. ದೇವರು ಇನ್ನಷ್ಟು ಒಳ್ಳೆಯ ರೀತಿಯ ಅವಕಾಶಗಳನ್ನು ಅವರಿಗೆ ತಂದುಕೊಡಲಿ. ಈ ಆತ್ಮಶಕ್ತಿ ಸಹಕಾರಿ ಸಂಸ್ಥೆಯಿಂದ ನಮ್ಮ ಊರಿನ ಜನತೆಯ ಆಶೋತ್ತರಗಳು ಎಲ್ಲ ರೀತಿಯಲ್ಲಿ ಈಡೇರಲಿ ಅಂತ ಹೇಳಿ ಆ ದೇವರಲ್ಲಿ ಪ್ರಾರ್ಥಿಸುತ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಸಹಕಾರ. ಮೈಕ್ರೋಸಾಲ್ ವಿತರಣೆ ಮಾಡಿದಂತಹ ಉದ್ಯಮಿ ಹಾಗೂ ಕಟ್ಟಡ ಮಾಲೀಕರಾದಂತಹ ಶ್ರೀಯುತ ಜಯಶೀಲ್ ಅಡ್ಯಂತ ಇವರು ತಮ್ಮ 2 ಮಾತುಗಳನ್ನು ಹೇಳಬೇಕೆಂದು ಕೇಳಿಕೊಳ್ಳುತ್ತೀನಿ. ಇನ್ನಿತ ಈ ಸಭಾ ವೇದಿಕೆ ಆತ್ಮಶಕ್ತಿ ವಿವಿಧೋದ್ದೇಶ ಸಹಕಾರಿ ಸಂಘ ಪಂಪಿ ನಾವು ಇನಿ ದಾದನ ಎನ್ನ ಪೂರ್ವಜನ್ಮದ ಪುಣ್ಯ ಅಂದೇ ಪನುಲಿ ದಾದನ ಎನ್ನ ಅಮ್ಮನ ಬುದರಡೊಂಜಿ ಕಟ್ಟಡ ಕಟ್ಟೋಡು ಬಂದ್ಕೊಂಡೊಂಜಿ ಆಸೆ ಭಾರಿ ವರ್ಷ ಇತ್ತಲ್ಲಿ ಅವು ಸುಮಾರು ಸರ್ತಿ ನೇನು ಮಾರ್ದು ಬೇತವಲಾಂಡಲು ತೂಕವನ್ನು ಆಸೆ ಇತ್ತು ಅಂಡಲ್ಲ ಅವು ದಾದನ ಎನ್ನ ಅಮ್ಮನ ಪುಣ್ಯನ ದಾದನ ಅಂಚಾದು ಯಾವಿನ ಮಾರೇರಾಯಿ ಜಂಗೆ ಅಂಚಾದು ಇನಿ ಪೂರ ಕಟ್ಟಡದ ಪೂರ್ಣ ಕಾಮಗಾರಿ ಮಾತಲ್ಲ ಆತಿಜಿ ಕೇವಲ 2 ಅಂತಸ್ತು ಕಂಪ್ಲೀಟ್ ಆತಂದು ನನ್ನ 3 ಅಂತಸ್ತು ನನ್ನ ಕಂಪ್ಲೀಟ್ ಆಯರುಂಡು ಅಂಡ ಎಂಕ್ ಭಾರಿ ಸಂತೋಷದಾದ ಬಂಡ ಒಂಜಿ ರಾಜ್ಯ ಪ್ರಶಸ್ತಿ ತಿಕ್ಕಿನಂಚಿನ ಚಿತ್ತರಂಜನ್ ಬೋಳ್ಳರ ಅಧ್ಯಕ್ಷರಾಯನಂಚಿನ ಒಂಜಿ ಸಂಘದ ಒಂಜಿ
ಶಾಖೆನೆ ಎಂಗೆ ಸ್ಥಾಪನೆ ಮಲ್ಪರೆ ಅಡ್ಡಿಯಾರ್ಡ್ ಒದಗದನ ಮಂಡ ಅವು ಎಂಗೆ ಬಾರಿ ಮಲ್ಲ ಸಂತೋಷ. ಅವು ಎಂಕಲ್ನ ಅಡ್ಡಿಯಾರ್ ಗ್ರಾಮದ ಅಡ್ಡಿಯಾರ್ದ ಮಾತೆರ್ನಲ್ಲಿ ಎಂಕಲ್ನ ಒಂಜಿ ಪುಣ್ಯ ಅಂದೆ ಪನೊಳ್ಳಿ. ಯಾನು ಹೆಚ್ಚಾದಲ್ಲ ಪಾತೆರ ಬೋಬುಜಿ ಮಾತೆರಲ್ಲಿ ನಂಗೆ ಹೆಂಚಿನ ವ್ಯವಸ್ಥೆ ಪೂರ ಪಂತೇರು ಅಂಡಾಯ ಹೆಚ್ಚಾದ ಪನ್ಪುಣಿದಾದ ಗೆಂಡ ಪ್ರತಿ ಒಂಜಿ ವ್ಯವಸ್ಥೆ ಎಲ್ಲ ಒಂಜಿ ಎಡ್ಡೆ ಓ ಆವಡು ಆ ಒಂಜಿ ಎಡ್ಡೆ ರೀತಿ ನಡಪೋಡ ಅಂಡ ಐಕ್ ಮುಖ್ಯವಾದ ಈ ವಿವಿಧ ಸಹಕಾರಿ ಸಂಘದ ಸಿಬ್ಬಂದಿಲು ಮ್ಯಾನೇಜರ್ ಬೊಕ್ಕ ಐತ ಆಡಳಿತ ಮಂಡಲದಕ್ಕೆ ಅಕ್ಕಲ ಆಡಳಿತ ಮಂಡಳಿ ನಮ್ಮ ಸರಿಯಾದ ವ್ಯವಸ್ಥೆ ಕೊರಿಯರಡ ಸಹಕಾರ ಕೊರಿಯರಡ ನೀನು ಖಂಡಿತವಾದಲ್ಲ ನಿಕ್ಲಿಕ್ಕೆ ಇಂಪ್ರೂವ್ ಮಲ್ಪರ ಸಾಧ್ಯತೆ ಉಂಟು. ಚಿತ್ತರಂಜನ್ ಬೋಲ್ರರಿಗೆ ಯಾನು ಅಭಿನಂದನೆ ಬನ್ನೋಡು ದಯಬಂಡ ರಾಜ್ಯ ಪ್ರಶಸ್ತಿ ಮುರಣಿ ಸ್ವೀಕಾರ ಮಲ್ತದ್ದು ಮುರಣಿ ಅಭಿನಂದನೆ ಎಲ್ಲ ಕವನವಾಡಲ್ಲಿ ಸ್ವೀಕಾರ ಮಲ್ತೇರು ಅಂಚದು ಇರ್ನ ಈಗ ಎಂಕುಲು ಅಭಿನಂದನೆ ಎಲ್ಲ ಬನ್ಪ ಎಂಕುಲ ಊರ್ದ ಪರವಾದ ಬೊಕ್ಕ ಇರಗೆ ಈ ಸಂಘದ ಪರವಾದಲ್ಲ ಯಾನು ಇರಗೆ ಅಭಿನಂದನೆ ಸಲ್ಲಿಸ್ತವೆ. ಇರಗೆ ಇತ್ತೆ ರಾಜ್ಯ ಪ್ರಶಸ್ತಿ ಬೈದಂಡು ಅವು ರಾಷ್ಟ್ರ ಪ್ರಶಸ್ತಿ ಬರಡು ಎಂಕಲ ಅಡ್ಡಿಯಾರು ಶಾಖೆಗೆ ಉದ್ಘಾಟನೆ ಮಾಡ್ತಾರೆ ಅಂಚೆನೆ ಕಡೆಯನ್ನ ಮಿತ್ರೆಯರು ಬಂಡ್ಲೆಕ್ಕನೆ 220 ಶಾಖೆ ಅಂಡ ಇರ ಖಂಡಿತವಾದಲ್ಲ ರಾಷ್ಟ್ರ ಪ್ರಶಸ್ತಿ ಬರಪಿನಕ್ಕೆ ಡೌಟ್ ಇಜ್ಜಿ ದಯಪಂಡ ನಿಕ್ಲ ಕಾರ್ಯಕ್ಷಮತೆ ಅಂಚೆ ಉಂಡು ಅಂಚದೇನು ಎನ್ನ ಗ್ರಾಮದ ಜನಕ್ಲಿಗೆ ಊರ್ದಕ್ಲಿಗೆ ಮಾತೆರೆಗಳ ವಿನಂತಿ ಮಲ್ಪುಣಿದಾದ ಬಂಡ ಸಿಬ್ಬಂದಿಲು ಎಡ್ಡೆ ಸಹಕಾರ ಕೊರ್ಪೇರು ಅಕ್ಕಲೊಟ್ಟಿಗೆ ನಿಕ್ಲ ಸಹಕಾರ ಮಲ್ತದ್ದು ಈ ಬ್ಯಾಂಕ್ ಒಂಜಿ ಎಡ್ಡೆ ರೀತಿ ನಡಪುಲೆಕ್ಕ ಆವಡು ನನ್ನ ಮೂಜಿ ಫ್ಲೋರ್ ಖಾಲಿ ಉಂಡು ಅವೆಲ್ಲ ಅಕ್ಲೆ ದೆತೊನ್ಲೆಕ್ಕ ಆವಡು ಬಂಡದು ನಟ್ಟೊಂದು ಎನ್ನ ಪಾತೆರಗು ವಿರಾಮ ಮಲ್ಪೆ. ಜೈ ಹಿಂದ್ ಜೈ ಕರ್ನಾಟಕ. ನಮ್ಮ ಶಾಖೆಯ ಪೀಠೋಪಕರಣ ವ್ಯವಸ್ಥೆಯನ್ನು ಅತಿ ಕಡಿಮೆ ಅವಧಿಯಲ್ಲಿ ಮಾಡಿ ನಮಗೆ ಹಸ್ತಾಂತರಿಸಿದಂತಹ ಜಯಕರ್ ಸರ್ ಇವರಿಗೆ ಸ್ಮರಣಿಕೆಯನ್ನು ಉಮಾವತಿ ಮೇಡಮ್ ಇವರು ನಮ್ಮ ನಿರ್ದೇಶಕರಾದ ಉಮಾವತಿ ಮೇಡಮ್ ಇವರು ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಈ ಕಡಿಮೆ ಅವಧಿಯಲ್ಲಿ ನಮಗೆ ಹಸ್ತಾಂತರಿಸಿದ್ದಾರೆ ನಮ್ಮ ಶಾಖೆಯನ್ನು. ಇವರಿಗೆ ಧನ್ಯವಾದಗಳನ್ನು ನಮ್ಮ ಸಂಘದ ಪರವಾಗಿ ಹೇಳ್ತಾ ಇದ್ದೇನೆ. ಸಂಘದ ಅಧ್ಯಕ್ಷರಾದಂಥ ಸುರೇಶ್ ರೈ ಇವರಿಗೆ ನಮ್ಮ ಸಂಘದ ಪರವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಇವರು ತಮ್ಮ ಹಿತ ನುಡಿಗಳನ್ನು ನಮ್ಮ ಸಂಘಕ್ಕೆ ಶುಭ ಹಾರೈಸಬೇಕಾಗಿ ಅವರಲ್ಲಿ ಕೇಳಿಕೊಳ್ಳುತ್ತಾ ಇದ್ದೇನೆ. 21ನೇ ಶಾಖೆದ ಅಡ್ಡಿಯಾರ್ಡ್ ಉದ್ಘಾಟನೆ ಆತಂಡೆ 10 ವರ್ಷದ್ದು ಇಂಚೆ ಸ್ಟಾರ್ಟ್ ಆಯಿನ ಒಂಜಿ ಆತ್ಮಶಕ್ತಿ ಸಹಕಾರಿ ಸಂಘ ಇಡೀ ಒಂಜಿ ರಾಜ್ಯೊಡೆ ಎಡ್ಡೆ ಒಂಜಿ ಕೆಲಸ ಮನ್ಪುನಂಜ ಈ ಪೊರ್ತುಡು ಇನಿತ ಅಡ್ಡಿಯಾರ್ ಗಾರ್ಡನ್ದ ಅಡ್ಡಿಯಾರ್ಡ್ ಉದ್ಘಾಟನಾ ಸಮಾರಂಭಡು ಉಪಸ್ಥಿತರಿನ ಮಾತ ಅಗತಿ ಅಭ್ಯಾಗತೆರೆ ಬೈದಿನಕಲೆ ಮಾತ ಆತ್ಮಶಕ್ತಿದ ಮಿತ್ತ ಪ್ರೀತಿದಿದ್ದು ಬೈದಿನ ಬಂದುಲೆ ಸಹಕಾರ ರತ್ನ ಪ್ರಶಸ್ತಿ ಪಡೆಯೊಂದು ಸಹಕಾರಿನ ಒಂಜಿ ಎಂಚಲ ಎಡ್ಡೆ ಮಲ್ತದ್ದು ತೊಯ್ಪವಲಿ ರಾಜ್ಯಗೆ ಒಂಜಿ ಮಾದರಿ ಮಂದು ತೊಯ್ಪವಲಿ ಪನ್ಪುನ ಅಂಚಿನ ಒಂಜಿ ಕನಸಿನ ದಿವೊಂದು 10 ವರ್ಷದ್ದು ಇಂಚಿ ಓಪನ್ ಅನ್ನಲ್ಲ ಒಂಜಿ ಇಡೀ ದೇಶಡೆ ತೂಪಿನಂಚಿನ ಒಂಜಿ ಸಹಕಾರಿ ಸೌಧನು ಕಟ್ಟೊಂದು ಅವೇತ ಜನಕ್ಕಳಿಗೆ ಕೆಲಸದ ಕೊರ್ನಂಚಿನ ಈ ಆತ್ಮಶಕ್ತಿ ನಿಜವಾದ ನನಾತು ಬೊಳೆದು ಬರಡು ನೆಕ್ ಗುರುಕುಲ್ನಲ ಆಶೀರ್ವಾದ ಇಪ್ಪಡೊಂದು ಪಣ್ಣೊಂದು ಮುಲ್ಪದ ಜನಕ್ಕುಲೆಗೆ ಭಕ್ತಿ ಬಂಧುಲೆಗೊಂಜಿ ಒಂದು ದೇವನ ಪ್ರತಿವರಿಲ ಡೆಪಾಸಿಟ್ಲ ದಿವೋಡು ಅಂಚೆನೆ ಲೋನ್ಲ ದೆತ್ತು ನೋಡು ದೇವನ ಖಾಲಿ ಡೆಪಾಸಿಟ್ ದಿನಲ್ಲ ಪೂಜಿ ಪಂಡ ಲೋನುಲ ದತ್ತು ನೋಡು ಇನಿತ ನೆಟ್ ಬಿಲ್ಡಿಂಗ್ದ ಓನರ್ ಉಳ್ಳೇರು ಜಯಶೀಲ ಅಡ್ಡಿ ಅಂತ ಇರುಳ್ಳೇರು ನಮ್ಮ ಪಕ್ಕ ಸುರೇಂದ್ರ ಕಾಂಬುಳ್ಳೇರು ದಯಾನಂದ ಅಡ್ಡಿಯಾರು ನಮ್ಮ ಪ್ರತಿಪನ್ನೆ ಉಳ್ಳೇರು ಪೂರ ಪಂಡ ಎಡ್ಡೆ ಒಂಜಿ ಜಾಗೆಡ್ ಒಂಜಿ ವ್ಯವಸ್ಥೆಯನ್ನು ಮಂದೇರು ದಯ ಪಂಡ ಈ ಗ್ರಾಮೀಣ ಪ್ರದೇಶವು ಈ ಸಹಕಾರಿ ಉಪ್ಪುನಂಚನೆ ತಲಮಟ್ಟೊರ್ದು ಜನಕ್ಕುಲೆಗೆ ವ್ಯವಸ್ಥೆ ಮನ್ಪುನಂಚಿನ ಒಂಜಿ ವ್ಯವಸ್ಥೆ ಸಹಕಾರ ತತ್ವದಡಿ ಮುಲ್ಪದ ಪ್ರತಿವರಿಯಗಳ ನೆತ್ತೊಂಜಿ ಪ್ರಯೋಜನ ಪಡೆಯೋಡು ಅಂಚನೆ ಕಟ್ಟುನಕ್ಲು ಏರುಳು ಅಕ್ಲು ಸರಿಯಾದ ಕಟ್ಟೋಡು ಲೋನು ಅಗತ್ಯತೆನ ದೊತ್ತು ನೋಡು ದಯಪಂಡ ಡೆಪಾಸಿಟ್ ಎಂಚ ದಿವೊಂದುಳ್ಳೇರ ಅಂಚನೆ ಲೋನುಲ ಆತೆ ಅಗತ್ಯತೆ ಉಂಟು
ಅಂಚನಿಗೆ ನಮ್ಮ ನ್ಯಾಷನಲ್ ಬ್ಯಾಂಕ್ ಪೂರ ಪೋವಂದೆ ಮುಲ್ಪದನೆ ಕೈತಲ್ದ ನಮ್ಮನೆ ಸಹಕಾರಿ ಪನ್ಪನೊಂಜಿ ಉದ್ದೇಶನು ದಿವೊಂದು ಈಗಲೂ ಪೂರೈಕೆ ಸಹಕಾರ ಮನ್ಪೊಡೊಂದು ಪನ್ನೊಂದು ಇನ್ನಿತ ಕಾರ್ಯಕ್ರಮ ಬೈದಿನ ಪೂರೈಗಳ ಶುಭ ಹಾರೈಸೋ ಒಂದು ನನಾತ್ ಈ ಸಹಕಾರಿ ಸಂಘ ಅಲ್ಪ ಶಾಖೆಗಳನ್ನು ಮಲ್ಪಾಡು ಒಂಜಿ ರಾಜ್ಯೊಡಿ ಪ್ರಥಮ ಒಂಜೆಡ್ಡು ಸಹಕಾರಿ ಸಂಘ ಪನ್ಪುನ ಒಂಜಿ ಪುದುಗಾರ್ತೆಯನ್ನು ಪಡವಡಂದು ಪನ್ನಂದು ನರಡ್ಡು ಪಾತ್ರೆ ಮುಗಿಪೆ ಜೈ ಗುರುದೇವ್. ಇವರಿಗೆ ಅಡ್ಯಾರು ಶಾಖೆಯ ಶಾಖಾಧಿಕಾರಿಯಾಗಿರುವಂತಹ ಯಶವಂತಿ ಮೇಡಮ್ ಅವರು ಹೂಗುಚ್ಚ ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಮಾಲಿಂಗೇಶ್ವರ ದೇವರನ್ನು ಅಂಚನೆ ಪಕ್ಷಿಕೃಷ್ಣ ದೇವರನ್ನು ಮನಸಾರೆ ವಂದಿಸೊಂದು ಅಂಚನೆ ಗ್ರಾಮದ ದೈವಲೆಲ್ಲ ಮಾತಾ ಪ್ರಾರ್ಥನೆ ಮಂತೊಂದು ಇನಿ ಈ ಒಂಜಿ ಸರ್ವ ಧರ್ಮದ ನೆಲೆ ಆಗಿನ ಅಂಚಿನ ಏಕಡೆ ದಯಾನಂದರ ಪಲ್ಲೇಕನೆ ಅಂಚನೆ ಜಯಶೀಲನೆಲ್ಲ ಸುರುಕು ಪನ್ನಾಗ ಮಾತೇರ್ನಲ್ಲ ಮೂಲು ಮಾತಾ ಧರ್ಮದಕ್ಕಲ್ಲ ಒಟ್ಟಿಗೆ ಅದು ಪೋಪುನಂಚಿನ ಊರಿನ ಬಂಡ ಅಡ್ಯಾರು ಗ್ರಾಮದ ಬಂಡೇರು ಅವು ನಿಜವಾದ್ಲ ದಯ ಬಂಡ ಇನ್ನು ಅಡ್ಯಾರು ಡೆಂಕಲು ಕರಿನ ಐಂದಿ ನೋಡ್ದುಂಚಿ ಪ್ರತಿಯೊಂದು ಇಲ್ಲಡೆ ಪೋನಾಗಲ್ಲ ಪ್ರತಿಯೊರೆಗಲ ಭಾರಿ ಖುಷಿ ದಾದ ಬಂಡ ಮೂಲೊಂಜಿ ಸಹಕಾರಿ ಸಂಘ ಬರ್ಪುಡು ಬಂದಾಗಲೇ ಭಾರಿ ಖುಷಿ ಮಾತಾರಿಗಲ ದಯ ಬಂಡ ದಾದನ ಒಂಜಿ ಯೋಗ ಭಾಗ್ಯ ಪನೊಳ್ಳಿ ಕರಿನ ಒಂಜಿ 3-4 ವರ್ಷದ ತುಂಬು ಈಗಲೂ ಜಯಶೀಲನ ಪರಿಚಯ ಇದ್ದಾಂಡು ಅಪ್ಪಾಗ ಏರ ಒಂಜಿ ಎಂಕಲ್ನ ಗ್ರಾಹಕರು ಮೂಲ ಅಡ್ಡಾರು ಒಂಜಿ ಶಾಖೆ ಮಕ್ಕಳೇ ಬಂಡದು ಇಡವಿಲೆ ತೊಂಬತ್ತದು ಅರ್ನ ಬಿಲ್ಡಿಂಗ್ ಅಂತ ಹೋಗಿ ಅರಪ್ಪ ಬಿಲ್ಡಿಂಗ್ ಕಂಪ್ಲೀಟ್ ಆದ ಸ್ಟ್ರಕ್ಚರ್ ಮಾತ್ರ ಆದಿತ್ತು ಆನಿದ ದಿನಟ್ಟು ಅದಕ್ಕೆ ದಾದಾನ ಒಂಜಿ ಮನಸ್ಸು ಈ ಬಿಲ್ಡಿಂಗ್ ಕೊರ್ಕ ಬಣ್ಣದ ನೀ ದಿನಟ್ಟು ಮನಸ್ಸು ಬಂದಿತ್ತೇರು ಎಂಕ್ಲೆಗೆಲ್ಲ ಒಂಜಿ ದಾದಾನ ಯೋಗ ಪನೋಡು ದಯ ಬಂಡ ಆನಿದ ದಿನ ಎಂಕ್ಲು ಬಿಲ್ಡಿಂಗ್ ದೊದ್ದನಿ ಜೇಡಲ್ಲ ಐದಂತ ಕೈತಾಲ್ಗೆ ಸಿಡಿದ ಕೈತಾಲ್ ಪಡಿಲ್ಡೆ ಎಂಕ್ಲು ಜಾಗ ದೊತ್ತಂಡ ಕೂಡಲೇ ಅಂಡ ಇನಿ ಎಂಕ್ಲ ಋಣಾನ ಬಂದ ಬುಡ್ತಿಜಿ ಈ ಶಾರದಮ್ಮ ಕಟ್ಟಡಡು ಅರ್ನ ಅಮ್ಮನ ಪುತ್ತಾರದ ಒಂಜಿ ಕಟ್ಟಡಡು ಎಂಕ್ಲೆ ಶಾಖೆ ಮಣ್ಣ ಯೋಗಲ ದೇವರು ಕಂತು ಕೊರಿಯರು ಇಂದ ಪಾತ್ರ ದಯಪನೊಂದಲ್ಲ ಬಂಡ ಅಡ್ಯಾರಡು ಏಕಲು 4 ವರ್ಷದ ದೀದಿನ ಕನ ಇನಿ ನಿಜ ಆತಂದು ಅಡ್ಡಾರದ ಜಾತ್ರೆ ಮಾತೆರೆಗಳ ಸಹಕಾರ ಕೊರನಕ್ಲಿ ವಂದನೆ ಮಂತೊಂದು ಇನಿ ಈ ಶಾಖೆ ಈತಿ ಎತ್ತರಗೆ ಬಲುಡುದಾಂಡ ಈಕಲ ಮಾತೆರ್ಲ ಸಹಕಾರ ಎತ್ತೇನು ದಯ ಬಂಡ ಒಂಜಿ ಸಹಕಾರ ಸಂಘ ಮನ್ಪೊಡು ಬಂದಾಗ ಐಕಿ ಕೆಲವೊಂಜಿ ಕಡೆ ಡೆಂಜಿನ ಆಪಣ ಬಂಡ ಮೂಲ ಬರ್ಚಿ ಮಾಡ್ಬೇಕು ಇನಿ ಈಗ ಮನ್ಪ ಬಂದಾಗ ಪ್ರತಿಯೊರಿಗೆಲ್ಲ ಈಗಲೇ ಬೆನ್ನು ತಟ್ಟದು ದಯ ಬಂಡ ಮೊನ್ನೆ ಗ್ರಾಮ ಪಂಚಾಯತ್ ಎಲ್ಲ ಪೋನ ಮನ್ಪೇರು ಆ ಸಹಕಾರ ಸಂಘ ಮತ್ತೊಂದು ಭಾರಿ ಎಡ್ಡೆ ಆಂಡು ಶಾಪೆ ಪರ್ತಿಕೊಂಡ ಭಾರಿ ಎಡ್ಡೆ ಆಂಡು ಅವೇ ಆಯ್ತು ಇನಿ ನಿಖಲು ಊರದಾಕಲು ನಿಖಲ್ನ ಬ್ಯಾಂಕದ ಅಕೌಂಟು ದೇಶದ ಮೂಲೆಡ್ಲಪ್ಪಾಡು ಎಂಕಲ್ನ ಸಂಘ ಮತ್ತೆ ನಿಖಲು ಅವ್ರು ಕಾಸು ಮಾಡಿ ಅರ್ದಾಂಡ ಆ ಅಕೌಂಟ್ ಮೂರನೇ ಜನ ವ್ಯವಸ್ಥೆಲ್ಲ ಈ ಶಾಖೆ ಡುಂಡು ಬನಿಯರಂಗೆ ಹೆಮ್ಮೆ ಪಡೆಯೋದಿಲ್ಲ ದಯಪಂಡ ಎಂಕಲ್ನ ಅಂತ ಇರ್ತದೆ ನಿಖಲು RTGS ನೆಫ್ಟ್ ಮಂತಾಡ ವಿದಿನ್ 5-10 ನಿಮಿಷದಲ್ಲೇ ಆ ಅಕೌಂಟ್ ಕಾಸು ಬರುಂಡು ನಿಖಲು ಅವೇ ಬಸ್ ಇಟ್ಟು ಹೋದು ಬರೋದು ನಾಡ ಏತು ಟೈಮ್ ಹೋಗ್ಕೊಂಡು ಬಸ್ಸಿಗೆ ಏತು ಖರ್ಚು ಹಾಕೊಂಡು ಐನ್ ಲೆಕ್ಕ ಬಡೋನ್ಲೆ ದಯ ಬಂಡ ಈ ಪಾತ್ರ ದಯ ಬರೋದಲ್ಲ ಬಂಡ ಪ್ರತಿಯೊರಿಯಲ್ಲ ನಿಖಲು ರಾಷ್ಟ್ರೀಕೃತ ಬ್ಯಾಂಕ್ ಪೋಂಡ ವಾರೀತಿ ಸೇವೆ ತಿಕ್ಕೊಂಡು ತೂತಾರೆ ಅವ್ರು ಹೋದಾಯನದೊಕ್ಕ ಬರಳೆ ಮತ್ತು ನಿಖಲನೆ ಮನ್ಪೇರು ಮೂಲ ಬಲೆ ನಿಖಲು ಸೇವೆ ಎಂಗ್ಲ ಸಿಬ್ಬಂದಿ ಸೇವೆ ಅಂತೂಲೆ ನಾನಾತ್ ಜನ ಈ ಶಾಖೆಗೆ ಬರ್ಪಲೆಕ ನಿಖಲು ಮನ್ಪೋಡು ಬಂದು ವಿನಂತಿ ಮಾಡ್ಕೊಳ್ಳೋದೊಟ್ಟಿಗೆ ಆತ್ಮಶಕ್ತಿದ ಇನ್ನು 21ನೇ ಶಾಖೆ ಯಾಕಡೆ ಪ್ರದೀಪಣ್ಣ 22ನೇ ಬಂಡೇರು ಆಂಡ ಅರ್ನ ಪಾತ್ರ ನಿಜ ದಯ ಬಂಡ ನಾನೊಂದು 2 ವಾರ 22ನೇ ಶಾಖೆ ಎಲ್ಲ ನೀರು ಮಾರ್ಗ ಓಪನ್ ಆಗಿರಂಡು ಅವು ನೀರು ಮಾರ್ಗದಕ್ಕೆ ಕನೆಕ್ಟೆಡ್ ದಯ ಬಂಡ ದುಂಬು ಒಣ ನೀರು ಮಾರ್ಗ ಅಂಚೆ ಅದು ನೀರು ಮಾರ್ಗ 22ನೇ ಶಾಖೆ ಹಾಪಡು ನಾನು ಆಯ್ತಾ ಬೆರಿಕೆ ನನ್ನ ಮೂಜಿ ಶಾಖೆ 2 ಪಡುಬಿದ್ರೆ ಕಾಪು ಬೊಕ್ಕ ಗಂಜಿ ಮಟ್ಟಡು ಐಕೆ ಮಾತೇರಲ ಸಹಕಾರ ಕೊರಡು ನಾನು ದುಂಬಾಗ ಈಗೆಲ್ಲ ಆಪುರಂಜಿನ ಪ್ರತಿಯೊಂದು ವ್ಯವಹಾರಗಳ ಅನಿಕೆಲ್ಲ ನಿರಂತರ ಸಹಕಾರ ಉಪ್ಪಡು ಬರೋದು ಈ ಸಹಕಾರಿ ಸಂಘ ಅತಿ ಕಿರು ಅವಧಿಡು ಬೆಳವಣಿಗೆ ಆಂಡಲ ಜನಕ್ಕೆಲ್ಲ ಪ್ರೋತ್ಸಾಹ ದಯ ಬಂಡ ಕರಿನ ಆರ್ಥಿಕ ಸಾಲ ಸಾರತ್ತ 350 ಕೋಟಿ ವ್ಯವಹಾರ ಅಂತ ಸುಮಾರು 1.5 ಕೋಟಿ ನಿಮಿತ್ತ ಲಾಭ ದೆತ್ತ ಒಂದು ಲಾಭ ಏರ್ನ ಬಂಡ ಎಂಕಲ್ಲ ಹತ್ತು ನಿಖಲ ಮಾತೇರ್ನಲ್ಲ ಏರ್ ಸದಸ್ಯರುಲೇರ ಆಕ್ಲಿಗಾಯ್ತಾ ಲಾಭಾಂಶ ಬರ್ಪು ಅಂಚೆ ಹತ್ರ ಮಾತೇರಲ ಸದಸ್ಯರಾದ ಈ ಸಂಘಕ್ಕೆ ನಿರಂತರ ಪ್ರೋತ್ಸಾಹ ಕೋರಲಿ ಮನ್ಪುರದೊಟ್ಟಿಗೆ ನಿರಂತರವಾದ ಪ್ರತಿ ವರ್ಷ ಈ ಒಂದು ಶಾಖೆಡು ಗ್ರಾಹಕ ಸಭೆ ಮನ್ಪ ಈ ನೆನಪೆಂಚ ಬಂಡ ಈ ಓಪನ್ ಆಗಿನ ದಿನ ಆನಿದ ನಿಖಲು ಬರೋಲಿ ಅವು ಹತ್ತಂದೆ ಸಂದರ್ಭ ನಿಕ್ಲಿಗೆ ಅದಾಡಲ್ಲ ಸಲಹೆ ನಿಖಲು ದೂರದ್ದು ಮನ್ಪುಜ ಸಲಹೆ ಇತ್ತ ನಿಕ್ಲೆ ಕೊರಲೆ ನಿಖಲು ಅನಾಥ ಎತ್ತರ ಬೇರೆ ನಿಖಲು ಸಹಕಾರ ಕೊರಲೆ ಬಂದ 2 ಪಾತ್ರ ಮುಖ್ಯ ಧನ್ಯವಾದಗಳು. ಉದ್ಘಾಟನಾ ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾನವನ್ನು ವಹಿಸಿದಂತ ಸಂಘದ ಅಧ್ಯಕ್ಷರಾದ ಶ್ರೀ ಚಿತ್ತರಂಜನ್ ಬೋಳಾರ್ ಇವರಿಗೆ ಧನ್ಯವಾದವನ್ನು ಅರ್ಪಿಸುತ್ತಿದ್ದೇನೆ. ಹಾಗೂ ಕಾರ್ಯಕ್ರಮದ ಉದ್ಘಾಟನೆ ಮತ್ತು ಸಂಘಕ್ಕೆ ಶುಭ ಹಾರೈಸಿದ ಉದ್ಘಾಟಕರಾದ ಶ್ರೀ ವೀರಾಂಜನೇಯ ಮಂದಿರ ಅಡ್ಯಾರಿ ಇದರ ಅಧ್ಯಕ್ಷರಾದ ರಮೇಶ್ ತುಂಬೆ ಇವರಿಗೂ ಧನ್ಯವಾದವನ್ನು ಅರ್ಪಿಸುತ್ತಿದ್ದೇನೆ. ಹಾಗೂ ದೀಪ ಪ್ರಜ್ವಲನೆ ಮೂಲಕ ಕಾರ್ಯಕ್ರಮವನ್ನು ನೆರವೇರಿಸಿದ
ಬ್ರಹ್ಮಶ್ರೀ ನಾರಾಯಣ ಗುರು ಸೇವಾ ಸಮಿತಿ ಅಡ್ಯಾರ್ ಇವರು ಅಧ್ಯಕ್ಷರಾದ ಶ್ರೀ ಯಾದವ್ ಪೂಜಾರಿ ಬಂಡಾರಮನೆ ಇವರಿಗೂ ಧನ್ಯವಾದಗಳು. ಭದ್ರತಾ ಕೋಶವನ್ನು ಉದ್ಘಾಟಿಸಿದ ಪ್ರದೀಪ್ ಶೆಟ್ಟಿ ಕೃಷಿಕರು ಬಂಟ್ವಾಳ ತಾಲೂಕಿನ ಬಿಜೆಪಿಯ ಮಾಜಿ ಅಧ್ಯಕ್ಷರಾದ ಮಂಗಳೂರು ಪ್ರದೀಪ್ ಶೆಟ್ಟಿ ಇವರಿಗೂ ಧನ್ಯವಾದಗಳು. ಗಣಕೀಕೃತ ಬ್ಯಾಂಕಿಂಗ್ ಇದಕ್ಕೆ ಚಾಲನೆ ನೀಡಿದ ಉದ್ಯಮಿ ಶ್ರೀ ಸುರೇಂದ್ರ ಕಂಬ್ಲಿ ಅಡ್ಯಾರ್ ಗುತ್ತು ಇವರಿಗೂ ಧನ್ಯವಾದಗಳು. ಅಧ್ಯಕ್ಷರು ದಕ್ಷಿಣ ಕನ್ನಡ ಜಿಲ್ಲಾ ಕೋಳಿ ಸಾಕಾಣೆದಾರರ ವಿವಿಧೋದ್ದೇಶ ಸಹಕಾರಿ ಸಂಘ ಇದರ ಅಧ್ಯಕ್ಷರಾದ ಶ್ರೀ ದಯಾನಂದ ಅಡ್ಯಾರ್ ಇವರಿಗೂ ಧನ್ಯವಾದಗಳು. ಉಳಿತಾಯ ಖಾತೆಗೆ ಚಾಲನೆ ನೀಡಿದ ಗ್ರಾಮ ಪಂಚಾಯತ್ ಸದಸ್ಯರಾದ ಅಬ್ದುಲ್ ಸಮದ್ ಇವರಿಗೂ ಧನ್ಯವಾದಗಳು. ಠೇವಣಿ ಪತ್ರವನ್ನು ಬಿಡುಗಡೆಗೊಳಿಸಿದ ಅಡ್ಯಾರ್ ಗ್ರಾಮ ಪಂಚಾಯತ್ ಸದಸ್ಯರಾದ ಶ್ರೀಮತಿ ಜೀನತ್ ಬಾರು ಇವರಿಗೂ ಧನ್ಯವಾದಗಳು. ಮೈಕ್ರೋ ಸಾಲ ವಿತರಣೆ ಮಾಡಿದ ಉದ್ಯಮಿ ಹಾಗೂ ಕಟ್ಟಡದ ಮಾಲೀಕರಾದ ಶ್ರೀ ಜಯಶೀಲ ಅಡ್ಯಂತಾಯ ಅಡ್ಯಾರ್ ಗುತ್ತು ಇವರಿಗೂ ಧನ್ಯವಾದಗಳು. ಒಡಿಯೂರು ಸೇವಾ ಸೌಹಾರ್ದ ಸಹಕಾರಿ ಸಂಘದ ಅಧ್ಯಕ್ಷರಾದ ಸುರೇಶ್ ರೈ ಇವರಿಗೂ ಧನ್ಯವಾದಗಳು. ಇನ್ನೋರ್ವ ಉದ್ಯಮಿಯಾದ ಶ್ರೀ ಭುವನೇಶ್ ಪಚಿನಾಡ್ಕ ಇವರಿಗೂ ಧನ್ಯವಾದಗಳು. ಹಾಗೂ ಎಲ್ಲ ಆಡಳಿತ ಮಂಡಳಿ ನಿರ್ದೇಶಕರಿಗೂ ಸಿಬ್ಬಂದಿ ವರ್ಗದವರಿಗೂ ಸಂಘದ ಉಪಾಧ್ಯಕ್ಷರಾದ ನೇಮಿರಾಜ್ ಪಿ ಇವರಿಗೂ ಮಾಧ್ಯಮ ಮಿತ್ರರಿಗೂ ಛಾಯಾಗ್ರಾಹಕರಿಗೂ ಧನ್ಯವಾದಗಳು.